ಕೇರಳ ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ಉಂಟಾದ ಜಲಪ್ರಳಯದಲ್ಲಿ ಸಂತ್ರಸ್ತರಾದವರಿಗೆ ನೆರವಾಗುವ ನಿಟ್ಟಿನಲ್ಲಿ ಈಗಾಗಲೇ ಹಲವಾರು ಸಂಘ ಸಂಸ್ಥೆಗಳು ನಾಗರಿಕರು ಮುಂದೆ ಬರುತ್ತಿದ್ದಾರೆ. ಉಡುಪಿಯಲ್ಲೂ ಸಂತ್ರಸ್ತರಿಗೆ ಅಗತ್ಯವಾದ ಸಾಮಗ್ರಿಗಳನ್ನು ಸಂಗ್ರಹಿಸಿ ನೀಡಲಾಗುತ್ತಿದೆ. ಇಂದು ಉಡುಪಿಯ ಸಂತಕಟ್ಟಿಯಲ್ಲಿರುವ ಧನ್ವಂತರಿ ಕಾಲೇಜು ಹಾಗೂ ಸ್ಕೂಲ್ ಆಫ್ ನರ್ಸಿಂಗ್ ಇದರ ಯೋಜನೆಯಲ್ಲೇ ಕೇರಳ ಹಾಗೂ ಕೊಡಗು ಜಿಲ್ಲೆಯ ನೆರೆ ಸಂತ್ರಸ್ತರಿಗೆ ಸುಮಾರು 2 ಲಕ್ಷ ರೂಪಾಯಿ ಮೌಲ್ಯದ ಆಹಾರ ಸಾಮಗ್ರಿ ಸಂಗ್ರಹಿಸಿ ನೀಡುವ ಕಾರ್ಯಕ್ರಮ ನಡೆಯಿತು. ಹೆಂಗಸರ ಹಾಗೂ ಮಕ್ಕಳ ಉಡುಪುಗಳು, ಎಲ್ಲ ವಯೋಮಾನದವರ ಔಷಧಿಗಳು, ವಿಶೇಷವಾಗಿ ಮಕ್ಕಳ ಒಳ ಉಡುಪುಗಳು, ಪ್ರೋಟೀನ್ ಆಹಾರ, ಚಪ್ಪಲಿಗಳು ಹಾಗೂ ಇನ್ನು ಹಲವಾರು ಸಾಮಗ್ರಿಗಳನ್ನು ನೀಡುವ ಕಾರ್ಯಕ್ರಮ ನಡೆಯಿತು. ಶಾಸಕರಾದ ರಘುಪತಿ ಭಟ್ ಅವರು ಭಾಗವಹಿಸಿ ಸ್ಕೂಲ್ ಆಫ್ ನರ್ಸಿಂಗ್ನ ವಿದ್ಯಾರ್ಥಿಗಳ ಸಾಮಾಜಿಕ ಕಳಕಳಿಯನ್ನ ಶ್ಲಾಘಿಸಿದರು. ಇಲ್ಲಿಂದ ವಿವಿಧ ಸಾಮಗ್ರಿಗಳನ್ನು ಬಳಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದೆ. ಅದಕ್ಕೆ ಧನ್ವಂತರಿ ಕಾಲೇಜ್ ಆಫ್ ನರ್ಸಿಂಗ್ ಮತ್ತು ಇತ್ತೀಚೆಗೆ ನಾವು ಯಾವುದು ನಮ್ಮ ದಕ್ಷಿಣ ಭಾರತದಲ್ಲಿ ಕಂಡರಿಯದಂಥ ಒಂದು ಭೀಕರವಾದಂಥ ಪ್ರವಾಹ ಇವತ್ತು ನಮ್ಮ ಕೊಡಗು ಮತ್ತು ಕೇರಳದಲ್ಲಿ ನಡೀತಾ ಇದೆ. ಬಹುಶಃ ಆ ರೀತಿ ಊಹಿಸಲಿಕ್ಕೂ ಸಾಧ್ಯ ಇಲ್ಲದಷ್ಟು ನಷ್ಟಗಳು, ಜೀವ ನಷ್ಟ, ಆಸ್ತಿ ನಷ್ಟ, ಗುಡ್ಡಲ್ಲೇ ಕುಸಿದಂಥ ಈ ರೀತಿಯ ಭಯಾನಕವಾದಂಥ ಒಂದು ಪರಿಸ್ಥಿತಿ ಇದೆ. ಅಂಥ ಸಂದರ್ಭದಲ್ಲಿ ಅವರಿಗೆ ಧೈರ್ಯ ಹೇಳುವಂಥ ದೃಷ್ಟಿಯಿಂದ, ಅವರಿಗೆ ಸಹಾಯ ಮಾಡುವಂಥ ದೃಷ್ಟಿಯಿಂದ ಈ ದೇಶದ ಪ್ರಜೆಗಳಾದಂಥ ನಾವೆಲ್ಲರೂ ಸ್ಪಂದಿಸಬೇಕಾದಂಥ ಅವಶ್ಯಕತೆ ಇದೆ. ಮತ್ತು ಇವತ್ತು ಇಲ್ಲಿ ಸಾಮಗ್ರಿಯನ್ನು ಕೊಡುವಂಥದ್ದು, ಅದರಿಂದ ಅವರಿಗೆ ಉಪಯೋಗ ಆಗುವಂಥದ್ದು ಅಂತ ಹೇಳುವಂಥದ್ದು ಒಂದು ಭಾಗ.